ನಮಸ್ಕಾರ ಮಂಗಳೂರು ಅಂದರೆ ನಮ್ಮ ಕುಡ್ಲ ಮೈಕಾಲ ಮಂಗಲಾಪುರಂ. ಇದೊಂದು ಸುಂದರವಾದ ಕರಾವಳಿ ಪ್ರದೇಶ. ಇಲ್ಲಿ ಎಲ್ಲ ಥರದ ಭಾಷೆ ಮಾತಾಡೋರು, ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿರೋ ನಾಡು. ನಾನಿಲ್ಲಿ ಎಲ್ಲ ಥರದ ಜನರನ್ನು ನೋಡಿದ್ದೀನಿ. ಆದರೆ ನಾನು ನೋಡಿದ್ರಲ್ಲೇ ಒಬ್ಬ ವಿಚಿತ್ರವಾದ ವ್ಯಕ್ತಿ ಇದ್ದಾನೆ. ಬನ್ನಿ ನೋಡ್ಕೊಂಡು ಬರೋಣ. ಬಾದಾಮ್ ತಿಂತೀರಾ? ಬೇಡ ತಿನ್ನಿ. ಬೇಡ ಇರ್ಲಿ, ಸ್ವಲ್ಪ ತಿನ್ನಿ. ಹೇಗಿದೆ? ಇನ್ನು ಬೇಕಾ? ಬೇಡ, ತಗಲಿ. ದುಬೈದು. ಇನ್ನು ಸ್ವಲ್ಪ ಬೇಡ, ಸಾಕು. ಎಲ್ಲ ನನಗೆ ಕೊಡ್ತೀರಾ? ನೀವು ತಿನ್ನಲ್ವಾ? ನನಗೆ ಬಾದಾಮ್ ಇಷ್ಟ ಇಲ್ಲ. ನನಗೆ ಮೇಲ್ಗಡೆ ಇರೋ ಚಾಕ್ಲೇಟ್ ಮಾತ್ರ ಇಷ್ಟ. ಆದ್ರಿಂದ ಚಾಕ್ಲೇಟ್ ಮಾತ್ರ ಚೀಪಿ, ಬಾದಾಮನ್ನು ಎಲ್ಲರಿಗೂ ಕೊಡ್ತಾ ಇದ್ದೆ. ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತೀರಾ? ನೋಡಿದ್ರಲ್ಲ, ಇವನೇ ಅವನು. ಇವನ ಹತ್ರ 10 ನಿಮಿಷ ಕೂತ್ರೆ ಸಾಕು, ನಮಗೆ ಪೆಟ್ಟು ಗ್ಯಾರಂಟಿ. ಇಲ್ಲಾಂದರೆ ಅವನೇ ತಿನ್ನಿಸ್ತಾನೆ, ಅವನೂ ತಿಂತಾನೆ. ಅಂಥದ್ರಲ್ಲಿ ಇವನನ್ನೇ ಒಬ್ಬ ಫ್ರೆಂಡ್ ಮಾಡ್ಕೊಂಡವನೆ ಅಂದರೆ ಅವನವಸ್ಥೆ ಹೇಗಿರಬೇಡ ಪಾಪ. ಬನ್ನಿ ನೋಡ್ಕೊಂಡು ಬರೋಣ, ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ. ಇನ್ಸ್ಪೆಕ್ಟರ್, ನಾವು ಬರೋಕೆ ಹೇಳು. ನಾನು ಇನ್ಸ್ಪೆಕ್ಟರ್. Something I can't undo. I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think
to the face. I'm taking 6 shots, are you coming with me? I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy, don't think I'll get home safe. So I'm taking 6 shots, all straight to the face. I'm taking 6 shots, are you coming with me? ಹೇಳಿ ಸರ್. ಎಲ್ಲಿದ್ಯಾ? ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಸರ್. ಪೊಲೀಸ್ ಸ್ಟೇಷನ್ಗೆ ಬಾ, ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಓಕೆ ಓಕೆ ಸರ್. ಅನಿ ಏನಾಯ್ತು? ಕೂತ್ಕೋ. ಯಾಕೆ? ಓಕೆ ಅನಿ ಸ್ವಲ್ಪ ಸೈಡ್ ಕೊಡು. ಕಾಲ್ ಮಾಡಿದ್ರೆ ಅದಕ್ಕೆ ಸಂಗ ಮಾತನಾಡ್ತೀಯಾ? ಬ್ರೋ, ಇಲ್ಲಿ ಇಷ್ಟೆಲ್ಲ ನಡೀತಿದೆ, ಅಲ್ಲಿ ಒಬ್ಬನೇ ಕುಂತ್ಕೊಂಡು ಬಾಲ್ಯ ಅಂತ ತಿಂತವನಲ್ಲ, ಯಾರದು? ಅವರೇ CBI ಕಣೋ. ಓ ಹಂಗಂದ್ರೆ ಇರ್ಲಿ ಇರ್ಲಿ ಬಿಡು. ಮೇ 20, 2020 ಬೆಳಿಗ್ಗೆ ಕರೆಕ್ಟಾಗಿ 3:30ಕ್ಕೆ ಶಿವಾನಂದನ್ ಅವರ ಮನೆಯಲ್ಲಿ ಕತ್ತಿಯಲ್ಲಿ ಕಡಿದು ಕೊಲ್ಲಲ್ಪಟ್ಟಿದ್ದಾರೆ. ಐ ಆಮ್ ರೈಟ್? ಯಾರು ಶಿವಾನಂದನ್ ಅಂತ ಕೇಳಲ್ವಾ? ಯಾಕೆ ಕೇಳಬೇಕು? ಅವಾಗ ತಾನೇ ಶಿವಾನಂದನ್ ಯಾರು ಅಂತ ಆಡಿಯನ್ಸ್ಗೆ ಹೇಳೋಕೆ ಆಗೋದು. ಸ್ಟುಪಿಡ್. ನಾನೇನು ಕತೆ ಹೇಳ್ತಿದ್ದೇನಾ? ಶಿವಾನಂದ ನನ್ನ ಮ್ಯಾನೇಜರ್ ಸರ್. ಕೇಳಲಿಲ್ಲ. ಶಿವಾನಂದನ್ ನನ್ನ ಮ್ಯಾನೇಜರ್ ಸರ್. ಸರ್, ಅವು ಸುಳ್ಳು ಹೇಳ್ತಾ ಇದ್ದೇನೆ. ಶಿವಾನಂದ ಅವನ ಮ್ಯಾನೇಜರ್ ಅಲ್ಲ, ಇವನ ಮ್ಯಾನೇಜರ್. ಟಾರೆಲ್ಲಿ? ಗೊತ್ತಿಲ್ಲ ಸರ್. ಓಕೆ, ಮ್ಯಾಟ್ರಿಗೆ ಬರ್ತೇನೆ. ಮೇ 19, 2020 ಅಂದರೆ ನಿನ್ನೆ ಬೆಳಿಗ್ಗೆ ಕರೆಕ್ಟಾಗಿ 10:30ಕ್ಕೆ ಆಫೀಸ್ನಲ್ಲಿ ನಿನಗೂ ನಿನ್ನ ಮ್ಯಾನೇಜರ್ ಶಿವಾನಂದನಿಗೂ ಪ್ರಾಜೆಕ್ಟ್ ವಿಷಯದಲ್ಲಿ ಮಾತು ಜೋರಾಗಿ, ಅದು ಗಲಾಟೆ ಕೈ ಮೀರಿ ನೀನು ಅವರ ಮೇಲೆ ಕೈ ಮಾಡಿದ್ದೀಯ, ರೈಟ್? ಆದ್ದರಿಂದ ಕೋಪಗೊಂಡ ಮ್ಯಾನೇಜರ್ ನಿನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಅವರ ಮೇಲೆ ಕೋಪಗೊಂಡ ನೀನು ಅವರನ್ನು ಕೊಂದೇ ಕೊಲ್ತೀನಿ ಅಂತ ಹೆದರಿಸಿ ಬಂದಿದ್ಯಾ, ರೈಟ್? ರೈಟ್. ನೀನು ಹೇಳ್ದಾಗೇನೆ ಇವತ್ತು ಅಂದರೆ ಮೇ 20, 2020 ಮಾರ್ನಿಂಗ್ ಅಂದರೆ ಇವತ್ತು ಬೆಳಿಗ್ಗೆ 3:30ಕ್ಕೆ ಸರಿಯಾಗಿ ನೀನು ನಿನ್ನ ಫ್ರೆಂಡ್ ಯಾಚಿ ಸೇರಿ ಶಿವಾನಂದನ್ ಅವರ ಮನೆಗೆ ಹೋಗಿ ಅವರನ್ನು ಕತ್ತಿಯಲ್ಲಿ ಕಡಿದು ಕೊಂದಿದ್ದೀರಾ, ರೈಟ್? ರೈಟ್. ಸರ್ ಸೂಪರ್, ಚೆನ್ನಾಗಿ ಮಾತಾಡ್ತೀರಾ. ಬಾ ಇಲ್ಲಿ. ಏನು ಸರ್? ಬಾಯಿ ಮುಚ್ಕೊಂಡು ಕೂತ್ಕೋ, ಹೋಗು. ಸರ್, ನಾವು ಅವ್ರನ್ನ ಕೊಂದಿಲ್ಲ, ಆದರೆ ಅವ್ರನ್ನ ಕೊಲ್ಲೋಕೆ ಅವರ ಮನೆಗೆ ಹೋಗಿರೋದು ನಿಜ. ಆದರೆ ಆವಾಗ ಯಾಕೋ ಇಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ದೇವೆ? 3 ಗಟ್ಟಿಯಾಗಿ ನಿದ್ರೆ ಮಾಡೋ ಟೈಮು. ಯಾರು? ಎಲ್ರು. ಹಾಗಾದ್ರೆ ಬಾ, ನಾವು ನಿದ್ರೆ ಮಾಡುವ ಗಟ್ಟಿಯಾಗಿ. ನಿದ್ರೆ ಮಾಡೋಕ ಇಷ್ಟು ದೂರ ಬಂದಿದ್ದೀವಿ. ಏಯ್, ನನ್ನ ಹತ್ರ ಯಾಕೋ ಕೇಳ್ತೀಯಾ? ನೀನೇ ಅಲ್ಲ ಕರ್ಕೊಂಡು ಬಂದಿರೋದು, ನೀನೇ ಮರೆತು ಬಿಟ್ಟಿಯಾ? ನಾನು ಮೊದಲು ಹೋಗ್ತೀನಿ, ನೀನು ನನ್ನ ಫಾಲೋ ಮಾಡು. ಓಕೆ. ಯಾಕೋ
ಏನೋ ಮಾಡ್ತಿದ್ಯಾ? ಬ್ರೋ, ಯಾರೋ ಈ ನೈಟ್ ನನಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳ್ಸವ್ರೆ. ಎಲ್ಲಿ? ಅದು ಬ್ಯೂಟಿಫುಲ್ ಅಲ್ಲ ಕಣೋ, ಬ್ಯಾಟ್ರಿ ಲೋ. ಓ, ಎರಡಕ್ಕೂ ಒಂದೇ ಸ್ಪೆಲ್ಲಿಂಗ? ಏಯ್, ಏನೋ ಮಾಡ್ತಿದ್ಯಾ? ಕುಡಿತಿದ್ದೀನಿ. ಅದು ಕುಡಿಯೋ ನೀರಲ್ಲ ಕಣೋ. ಓಕೆ ಓಕೆ. ನನಗೆ ನಿದ್ರೆ ಇಲ್ಲದಾಗೆ ಮಾಡಿ ನೀನು ಹಾಯಾಗಿ ನಿದ್ರೆ ಮಾಡ್ತಿದ್ದೀಯಾ? ಯಾಚಿ, ಈಗ ನಾನು ಏನು ಮಾಡುವ? ಅವನ ಫೋನ್ ನಂಬರ್ ಇದೆಯಾ? ಇದೆ. ಅವನಿಗೆ ಕಾಲ್ ಕೊಡು, ಜೋರಾಗಿ ರಿಂಗ್ ಆಗುತ್ತೆ. ಆಗ ಅವನಿದ್ರೇನು ಹಾಲಾಗುತ್ತೆ. ಹೌದು, ಇದು ನಾವು ರೂಮಲ್ಲೇ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಓಹೋ, ಅವನ ಫೋನ್ ಸೈಲೆಂಟಲ್ಲಿದೆಯಾ ಅಂತ ನೋಡೋಕೆ ಬಂದಿದ್ದೀವಿ ಅಲ್ವಾ? ಅವನ ಫೋನ್ ಸೈಲೆಂಟಲ್ಲಿದ್ದರೆ ನಮ್ಮ ಪ್ಲ್ಯಾನು ಫೈ ಅನ್ನುತ್ತೆ. ಅದಕ್ಕೆ ಅಲ್ವಾ? ಒಳ್ಳೆ ಐಡಿಯಾ, ಸೂಪರ್. ಓಕೆ, ನಾನು ಹೋಗಿ ನೋಡಿ ಬರಲಾ ಮೊಬೈಲ್ ಸೈಲೆಂಟ್ ಆಗಿದೆಯಾ ಅಂತ? ಏನಾಯ್ತು? ಅದಕ್ಕಿಂತ ಅವನ ಮೊಬೈಲಲ್ಲಿ ಅಲಾರಾಮ್ ಇಟ್ರೆ ಹೆಂಗೆ? ಅಲ್ರಾಮ್ ಇಡೋಕ್ಕೂ ರಿಂಗ್ ಕೊಡೋಕ್ಕೂ ನಾವು ಬಂದಿರೋದಲ್ಲ, ಮತ್ತೆ ಅವನ ಕೊಲೆ ಮಾಡೋಕ್ಕೆ ಬಂದಿರೋದು. ಓಕೆ, ಅದಕ್ಕೇನಾದರೂ ಐಡಿಯಾ ಇದ್ರೆ ಹೇಳು. ನಿನ್ನೆ ಒಂದು ಸೀರಿಯಲ್ ನೋಡಿದೆ. ಅದರಲ್ಲಿ ಸೊಸೆ ಅತ್ತಿಗೆಗೆ ವಿಷ ಕೊಟ್ಟು ಕೊಂದ್ಲು. ಹಂಗೆ ಮಾಡುವ? ಅದು ಹೆಂಗೋ ಆಗುತ್ತೆ. ಅವ್ನು ಮಲ್ಗಿಲ್ವಾ? ಹೆಂಗೆ ಕುಡಿತಾನೆ? ಎಬ್ಬಿಸಿ ಕುಡಿಯೋಕ್ಕೆ ಅಲ್ಲೋಣ. ಓ, ವಿಷ ಅಂತ ಗೊತ್ತಾದ್ರೆ ಅವನು ಕುಡಿಯಲ್ಲ ಅಲ್ವಾ? ಹಾಲಲ್ಲಿ ಹಾಕಿ ಕೊಡೋಣವಾ? ಮಿಲ್ಕ್ ಮಿಲ್ಕ್. ಏಯ್, ಓ, ಅಟ್ಲೀಸ್ಟ್ ಒಂದು ಟೀ ಕಾಫಿಲಿ ಆದರೂ. ಅಣಿ, ನೀವತ್ತು ಫುಲ್ ಗರಂ ಆಗಿದ್ಯಾ. ಇವತ್ತು ಕೊಲೆ ಮಾಡೋಕ್ಕಾಗಲ್ಲ, ನಾಳೆ ಬರೋಣವಾ? ಒಂದು ಐಡಿಯಾ. ಏನು? ದಿಮ್ಮಲ್ಲ ದಿಮ್ಮಿ ನಾವೇ ಸಾಯಿಸೋಣ. ಗುಡ್ ಐಡಿಯಾ. ನಾನು ಹೋಗಿ ಕೊಂದು ಬರ್ತೀನಿ, ನೀನು ಇಲ್ಲೇ ಇರು. ಯಾರಾದರೂ ಬಂದರೆ ಸಿಗ್ನಲ್ ಕೊಡು. ಓಕೆ. ಅಣಿ, ಏನು? ನಾನು ಕೊಂದು ಬರ್ತೀನಿ, ನೀ ಇಲ್ಲಿ ಯಾರಾದರೂ ಬಂದರೆ ಸಿಗ್ನಲ್ ಕೊಡು. ಸರಿ. ಅಣಿ, ಏನು? ಎಲ್ಲಿ ಅದುಮ್ಲಿ? ಮುಖಕ್ಕೆ ಕಣೋ, ಮುಖಕ್ಕೆ. ಅಣಿ, ಏನು? ಇಲ್ಲಿ ಬಾ. ಏನು? ಮುಖಕ್ಕೆ ಇಟ್ಟರೆ ಉಸಿರು ಬಿಡೋಕ್ಕೆ ಕಷ್ಟ ಆಗಲ್ವಾ? ಕೊಡು, ಕಾಲಿಡಿ. ಅವನ ಕಾಲಿಡಿಯೋ? ಹಾಂ. ಸಾಯಿ.
ಕೊಂದಾಯ್ತಾ? ಏನು ರೆಸ್ಪಾನ್ಸ್ ಇಲ್ಲ ಕಣೋ. ಮತ್ತೆ ಕೊಂದ್ರೆ ಹೆಂಗೆ ರೆಸ್ಪಾನ್ಸ್ ಇರುತ್ತೆ? ಯಾಕೋ? ಚಾಕು ಇದೆಯಾ? ಚಾಕು ಯಾಕೆ? ಚುಚ್ಚಿ ಸಾಯಿಸೋಣ. ಗುಡ್ ಐಡಿಯಾ. ಚಾಕು ಎಲ್ಲಿರುತ್ತೆ? ಇವನ ಹತ್ರ ಕೇಳ್ಬೇಕಾ? ಏ ನೀನಿಲ್ಲೇ ಇರು, ನಾ ಚಾಕು ತಗೊಂಬರ್ತೀನಿ. ಅಣಿ, ದುಡ್ಡಿದೆಯಾ ಚಾಕು ತರೋಕ್ಕೆ? ಮುಚ್ಕೊಂಡಿರು. ಸರಿ ಸರಿ. ಕಾಲಿಡಿಯೋ. ಅಣಿ, ಒಂದು ಡೌಟ್. ಏನು? ಕೇರಳ ಮತ್ತು ತಮಿಳ್ನಾಡಲ್ಲಿ ಜಾಸ್ತಿ ಜನ ಲುಂಗಿ ಕಟ್ತಾರೆ, ಯಾಕೆ? ಯಾಕೆ? ಕಟ್ಟಿಲ್ಲ ಅಂದ್ರೆ ಬೀಳ್ತದೆ. ಮುಚ್ಕೊಂಡು ಕಾಲಿಡಿ. ಓಕೆ ಓಕೆ. ಎಲ್ಲಿಂದ ಬರ್ತಾರೋ? ಕುಯ್ದಿದ್ಯಾ? ನಾನು ಕುಯ್ದಿಲ್ಲ ಕಣೋ, ಅವನು ಆಲ್ರೆಡಿ ಸತ್ತಿದ್ದಾನೆ. ಓ ಶಿಟ್, ಇನ್ ಹೆಂಗೆ ನಾವು ಕೊಲ್ಲೋದು? ಬಾರೋ ಹೋಗೋಣ. ಅಷ್ಟೇ ಸರ್ ನಡೆದಿದ್ದು. ಓಹೋ, ಪಕ್ಕ ಸ್ಟೋರಿ ನೋಡೋ. ನೀವು ಹೇಳೋ ಕತೆ ತುಂಬ ಚೆನ್ನಾಗಿದೆ, ಆದರೆ ಅದನ್ನು ನಾನು ನಂಬ್ತೇನಂತ ನೀವು ತಿಳ್ಕೊಂಡ್ರೆ ನಿಮ್ಮ ಮೂರ್ಖತನ. ಸರ್, ನಾವು ಹೇಳೋದು ನಿಜ. ನಾವು ಆ ಕೊಲೆ ಮಾಡಿಲ್ಲ ಸರ್. ಇವರನ್ನು ಜೀಪಿಗೆ ಹತ್ತಿಸು, ಏನಾದರೂ ಇದ್ರೆ ಕೋರ್ಟಲ್ಲಿ ಮಾತಾಡಲಿ. ಓಕೆ ಸರ್. ಸರ್ ನನಗೊಂದು. ಲೇ, ಇಲ್ಲಿ ಏನು ನಡೀತಿದೆ? ನೀನು ತಿನ್ನೋದ್ರಲ್ಲಿ ಇರು, ಮೊದಲು ಹೋಗಿ ನಿನ್ನ ಸ್ಟಾರ್ ಇಲ್ಲಿ ಅಂತ ಕಂಡಿಡಿ. ಓಕೆ ಸರ್. ಸರ್ ಸರ್, ನೀವೆಷ್ಟು ದೊಡ್ಡ CBI ಆಗಿದ್ರು ಪೊಲೀಸ್ ಹತ್ರ ಈ ಥರ ಮಾತಾಡಬಾರ್ದು. ತಗೊಳ್ಳಿ ಸರ್ ನಿಮ್ಮ ಸ್ಟಾರ್. ಇದೇಗೆ ನಿನ್ನ ಕೈಯಲ್ಲಿ ಬಂತು? ಅದು ಕಾಲಿಡಿಯೋ. ಓಕೆ. ಅಣಿ, ಇದೇನಿದು? ಮುಚ್ಕೊಂಡು ಕಾಲಿಡಿಯೋ. ಓಕೆ. ಅಯ್ಯೋ ಪಾಪಿ, ಈ ಕೊಲೆ ಮಾಡಿರೋದು ನೀನಾ? 3 ತಿಂಗಳಿಂದ ಮುಂಚೆ ಅದೇ ಆಫೀಸ್ಗೆ ನನ್ನ ತಮ್ಮ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ದ. ಆವಾಗ ಆ ಮ್ಯಾನೇಜರ್ ನನ್ನ ತಮ್ಮನಿಗೆ ಏನು ಗೊತ್ತಿಲ್ಲ ಅಂತ ಇನ್ಸಲ್ಟ್ ಮಾಡಿ ಹೊರಗೆ ಕಳಿಸಿದ್ದಾನೆ. ಆದ್ದರಿಂದ ನನ್ನ ತಮ್ಮ ಸೂಸೈಡ್ ಮಾಡ್ಕೊಂಡು ಬಿಟ್ಟ. ಅದಕ್ಕಾಗಿ ನಾನು ನೈಟ್ ರೌಂಡ್ಸಲ್ಲಿರುವಾಗ ಅವನ ಮನೆಗೆ ನುಗ್ಗಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದೆ. ಇಷ್ಟೇ ನಡೆದಿದ್ದು. ಲೇ, ಜೀಪ್ ರೆಡಿ ಮಾಡು. ಸರ್, ಒಂದು ಡೌಟು. ಏನು? ಎಲ್ಲ ಶುಭ ಕಾರ್ಯಕ್ಕೆ ಮೊದಲು ಸ್ವೀಟ್ ಕೊಡ್ತಾರೆ, ಯಾಕೆ? ಯಾಕೆ? ತಿನ್ನೋಕೆ. ಸರ್ ನಗಾಡಿ ಸರ್, ನಾನಿಷ್ಟು ಜಾಲಿಯಾಗಿದ್ದೇನೆ, ನೀವು ನಗಾಡಿ. ನೀನು